ಸಮುದ್ರದ ಅಲೆಗಳ ಮಧ್ಯದಿಂದ ತೇಲಿ ಬಂದಿದ್ದ ಚಿನ್ನದ ಬಣ್ಣದ ರಥ ತೇಲಿ ಬರುವುದನ್ನ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡಿರಬಹುದು. ಆದರೆ ನಿಜವಾಗಿಯೂ ಸಮುದ್ರದ ದಡದಲ್ಲಿ ರಥವೊಂದು ಹೀಗೆ ತೇಲಿ ಬಂದಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆಸಾನಿ ಚಂಡಮಾರುತದ ರೌದ್ರಾವತಾರಕ್ಕೆ ಸಮುದ್ರದ ಅಲೆಗಳು ಅಬ್ಬರಿಸುತ್ತಾ ಇತ್ತು. ಅದೇ ಸಮುದ್ರದ ಅಲೆಗಳ ನಡುವಿನಿಂದ ತೇಲಿ ಬಂದಿತ್ತು ಈ ರಥ. ಇದೇ ರಥದ ಬಗ್ಗೆ ಈಗ ನಾನಾ ಕಥೆಗಳು ಹುಟ್ಟಿಕೊಂಡಿವೆ. ಈ ರಥ ಬಂದಿದ್ದೆಲ್ಲಿಂದ, ಇಲ್ಲಿಗೇಕೆ ಬಂತು, ಇದನ್ನ ಯಾರಾದರೂ ಉದ್ದೇಶ ಪೂರ್ವಕವಾಗಿ ಕಳುಹಿಸಿದ್ದಾರಾ ಅನ್ನೋ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅಸಲಿಗೆ ಈ ರಥ ತೇಲಿ ಬಂದಿರುವ ರೀತಿ ನೋಡಿದ್ರೇನೆ ಅನೇಕ ಅನುಮಾನಗಳು ಕಾಡುತ್ತೆ. ಕಾರಣ, ಈ ರಥವನ್ನು ಖಾಲಿ ಡ್ರಮ್ಗಳನ್ನು ಸೇರಿಸಿ ತೆಪ್ಪ ರೀತಿ ಮಾಡಿ ಅದರ ಮೇಲೆ ರಥವನ್ನು ತೇಲುವಂತೆ ಮಾಡಲಾಗಿದೆ. ಇನ್ನು ಈ ರಥದ ಕಂಬಿಗಳ ಮೇಲೆ 16/1/2022 ಅಂತ ಬರೆದಿರುವುದನ್ನು ಸಹ ಕಾಣಬಹುದು. ಇದನ್ನೆಲ್ಲ ಗಮನಿಸಿದ್ರೆ ಯಾರೋ ಇದನ್ನ ಉದ್ದೇಶ ಪೂರ್ವಕವಾಗಿಯೇ ಮಾಡಿರಬಹುದೇನೋ ಅಂತ ಅನಿಸ್ತಿದೆ. ಇನ್ನು ಚಿನ್ನದ ರಥ ಅಂತ ಹೇಳಲಾಗ್ತಿರೋ ಈ ರಥ ಅಸಲಿಗೆ ಚಿನ್ನದ ರಥವೇ ಅಲ್ಲ. ಇದು ಸ್ಟೀಲ್ ಲೋಹದ ರಥವಾಗಿದ್ದು ಇದಕ್ಕೆ ಗೋಲ್ಡ್ ಕಲರ್ ಹಚ್ಚಲಾಗಿದೆ ಅಂತ ಶ್ರೀಕಾಕುಳಂ ಜಿಲ್ಲೆ ತೆಕ್ಕಲಿಯ ಇನ್ಸ್ಪೆಕ್ಟರ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದು ಬಹುಶಃ ಥೈಲ್ಯಾಂಡ್ ಅಥವಾ ಮಯನ್ಮಾರ್ನಿಂದ ತೇಲಿ ಬಂದಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ.